ದುಡಿಸುತ್ತಿರ್ದೋ ಇಂದೋ ನಾಳೆಯೋ ಪತಿ ಮಂದಿರ ಸೇರುವೆ ಚಂದಿರ ಮುಖಿಯೇ ನೀನು ಅಂದಾಚರಿಸಬೇಕಂದಮ್ಮ ನೋರಿವೆ ಅಂದಾಚರಿಸಬೇಕಂದಮ್ಮ ನೋರಿವೆ ಕೇಳಿಂದಿ ಮರಾಠಿ ಬಾಲೆ ಯಾವ್ದವ ನೋರಿವೆ ಕೇಳಿಂದಿ ಮರಾಠಿ ಬಾಲೆ ರನ್ನ ಕಪೂರೆ ಇಂದೋ ನಾಳೆಯೋ ಪತಿ ಮಂದಿರ ಸೇರುವೆ ಚಂದಿರ ಮುಖಿಯೇ ನೀವು ಚಂದಿರ ಮುಖಿಯೇ ಹರೆಯ ತುಂಬಿದ ಪ್ರಾಯ ನಿನ್ನದ್ದು. ಈ ಪ್ರಪಂಚದಲ್ಲಿ ಮನುಷ್ಯರು ಹೇಳುವ ಕ್ರಮ ಉಂಟು. ಪ್ರಾಯ ಎಷ್ಟು? ನನಗೆ 16 ಆಯಿತು ಅಲ್ಲ, 16 ಹೋಯಿತು, ಹಾಗೆಯೇ ಹೇಳಬೇಕು ಅಲ್ವಾ? ಹಾಗಾದ್ರೆ ಹರಿಯುವ ನೀರಿಗೆ ನಾವು ಜೀವನ ಅಂತ ಕರೀತೇವೆ. ಹಾಗೆ ಮಾನವರ ಬದುಕಿಗೂ ಜೀವನ ಅಂತಲೇ ಹೇಳುವುದಲ್ವೇ? ಆದ್ದರಿಂದ ಯಾವತ್ತೂ ಇದನ್ನು ಬಹಳಷ್ಟು ಜಾಗರೂಕತೆಯಿಂದ ನಿರ್ವಹಿಸಬೇಕಾಗ್ತದೆ. ಆಸೆ ಭರವಸೆಗಳೆನ್ನುವ 2 ದಡ ಸರಿಯಾಗಿದ್ದರೆ ಈ ಜೀವನದಿ ಸರಾಗವಾಗಿ ಹರಿಯುತ್ತದಮ್ಮ. ಅದರಲ್ಲಿಯೂ ಹೆಣ್ಣಿನ ಜೀವನ ಅಂತ ಹೇಳಿದರೆ ಬಹಳ ಎಚ್ಚರಿಕೆಯಿಂದ ಇರಬೇಕಾದಂಥ ಒಂದು ಹೊಣೆಗೆ ಇದೆ. ಯಾಕೆ ನಾನು ಹೇಳಿದೆ? ಇಂದೋ ನಾಳೆಯೋ ನೀನು ಇಲ್ಲಿಂದ ಪತಿಗ್ರಹವನ್ನು ಸೇರುವವಳಲ್ವೇ? ಬೇಗ ಅನ್ನುವ ಪ್ರಶ್ನೆ ಇಲ್ಲಮ್ಮ. ಮದುವೆ ಎನ್ನುವುದು ಮಾನವರ ಬದುಕಿನಲ್ಲಿ ಒಂದು ಸಂಸ್ಕಾರ. ಗಂಡು ಹೆಣ್ಣು ಸುಖವನ್ನು ಪಡೆಯುವುದಕ್ಕೆ, ಸಾರ್ವಜನಿಕರ ಒಪ್ಪಿಗೆ ಪಡೆಯುವುದಲ್ಲ. ಧರ್ಮ ಸಂಪತ್ ಪ್ರಜಾ ಸಿದ್ಧಾರ್ಥ ಗುರುಗಳು ಹೇಳಿದ್ದಲ್ವ ಹಾಗೆ. ಆದ್ದರಿಂದ ಧರ್ಮದಿಂದ ಪ್ರಜಾರೂಪಿ ಸಂಪತ್ತನ್ನು ವೃದ್ಧಿಸುವುದಕ್ಕೆ ಬೇಕಾಗಿ ಪುರುಷನೊಬ್ಬ ಕನ್ಯೆಯನ್ನು ಸತಿಯನ್ನಾಗಿ ಸ್ವೀಕರಿಸ್ತಾನೆ. ಹೌದಲ್ಲ? ಮಗಳೇ, ಗಂಡನ ಮನೆ ಅಂದ್ರೆ ಏನು ಅಂತ ನಿನಗೆ ಗೊತ್ತಿಲ್ಲ, ಇನ್ನು ಅನುಭವಕ್ಕೆ ಬರಬೇಕಷ್ಟೆ. ನನ್ನ ಜೀವನಾನುಭವದ ಸತ್ಯವನ್ನು ನಿನ್ನ ಮುಂದೆ ಬಿಚ್ಚಿಡುವುದಕ್ಕೆ ಅಲ್ಲ, ನಿನಗೆ ಮನವರಿಕೆ ಮಾಡುವುದಕ್ಕೆ ಹೇಳಬೇಕು ಅಂತ ಕರೆದದ್ದು ನಾನು. ಆತೆ ಮಾವಂದ್ಯರ ಭಕ್ತಿಯು ಕಾಣುತ್ತ ಮಂದಿಯು ಮೆಚ್ಚುವ ಆಗಿ ಹೋದವ 10 ಮಂದಿಯು ಮೆಚ್ಚುವ ಆಗಿ ಹೋದವ ಭಾವಂದ್ಯರು ಗುರು ಭಾವಮನಿರಿಸಿ ಭಾವಂದ್ಯರು ಗುರು ಭಾವವನಿರಿಸಿ ಸತ್ಮಾವಧಿ ಮಾನಿಸಲೆ ನಿತ್ಯ ಸುಶೀಲೆ ಅತ್ತೆ ಮಾವಂದ್ಯರ ಭಕ್ತಿಯು ಗುರುಪದೇಶ ನಿನಗೆ ಸಾಕಷ್ಟು ಆಗಿದೆಯಾದರೂ ಕೂಡ ತಾಯಿಯಾಗಿ ನಾನು ಹೇಳಲೇಬೇಕಾದ ಮಾತು. ನಿಮ್ಮ ಕರ್ತವ್ಯ ಮಾತ್ರವಲ್ಲ, ನೀನು ಅದನ್ನು ನೆನಪಿಟ್ಟುಕೊಳ್ಳಲೂ ಬೇಕು. ಖಂಡಿತವಾಗಿಯೂ ಪಾಲಿಸ್ತೇನೆ. ರೂಢಿಯಲ್ಲಿ ನನ್ನ ಮಾತು ಉಂಟು, ತಾಯಿಯಂತೆ ಮಗಳು ನೂಲಿನಂತೆ ಸೀರೆ. ಹೇಳುವುದಿಲ್ವಾ? ನಿಮ್ಮಂತೆ ಆಗಬೇಕು ಅಂತ ಒಂದು ಆಸೆ. ಆಗಲೇಬೇಕು. ಆಗಬೇಕು ಅಂತ ಆಸೆ ಇದ್ರೆ ಸಾಲು. ಯಾಕೆ ನಾನು ಹೇಳಿದೆ? ಸಾಧಿಸಿದರೆ ಏನನ್ನಾದರೂ ನಾವು ಸಿದ್ಧಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಆಲೋಚನೆ ಮಾಡಿ ನೋಡು, ಎತ್ತರವಾದಂತಹ ಒಂದು ಪರ್ವತ ನಾವು ಹೀಗೆ ನೋಡಬೇಕಾದ್ರೆ ನಮಗೆ ಕಣ್ಣಿಗೆ ಅದರ ತುದಿ ಎಟುಕೋದಿಲ್ಲ. ನಾವು ಅದರ ಕಾಲ್ಬುಡದಲ್ಲಿ ಇರ್ತೇವೆ. ಶ್ರಮಪಟ್ಟು ಆ ಪರ್ವತವನ್ನು ಏರಿದ್ರೆ
ಪರ್ವತವೇ ನಮ್ಮ ಕಾಲಡಿ ಆಗುವುದಿಲ್ಲ. ಪ್ರಾರಂಭದಲ್ಲಿ ಕಷ್ಟಕರವಾಗಬಹುದು, ಆದರೂ ಆಮೇಲೆ ನಾವು ಪರ್ವತದ ಮೇಲೆ ನಿಂತಾಗ ಪರ್ವತ ನಮ್ಮ ಕಾಲಡಿ ಇರ್ತದೆ, ಸುಖಾಂತ್ಯವನ್ನು ಕಾಣುತ್ತೇವೆ. ಹಾಗೆಯೇ ಸಾಧನೆ ಎನ್ನುವುದು ಮುಖ್ಯ. ಅದು ಅವಿಶ್ರಾಂತ ಪರಿಶ್ರಮ ಬೇಕು. ಜೀವನವನ್ನು ಕೂಡ ಬದುಕು ಒಂದು ತಪಸ್ಸು ಅಂತ ಭಾವಿಸಿದರೆ ಭವಿತವ್ಯದಲ್ಲಿ ಶುಭ, ಶೋಭೆ, ಲಾಭ ಇದೆ. ಅಮ್ಮ, ಇದುವರೆಗೆ ನಾವು ಸಾಕಿ ಬೆಳೆಸಿದ್ದೇವೆ. ಇನ್ನು ಮುಂದೆ ಈ ಮನೆಯನ್ನು ತೊರೆದು ಗೋತ್ರ ಸೂತ್ರವನ್ನು ಹರಿದು ಪತಿಗ್ರಹವನ್ನು ಸೇರುವವಳು ನೀನಿದ್ದೀಯೆ. ಗಂಡ ಮಾತ್ರ ಇರುವುದಲ್ಲವಲ್ಲ, ನಿನಗೆ ನಾವು ತಾಯಿ ತಂದೆಯರ ಹೇಗೋ ನಿನ್ನ ಗಂಡನಿಗೂ ಅಪ್ಪ ಅಮ್ಮ ಇರ್ತಾರೆ. ಆ ಅತ್ತೆ ಮಾವಂದಿರಲ್ಲ ಇನ್ನಾದರೂ ಮದುವೆ ಆದಲ್ಲಿ ಗಂಡ ಮನೆಯ ಸೀರೆ ಬಳಿಕ ಅಲ್ಲಿ ಒಂದು ಅತ್ತೆ ಹಾಗೂ ಮಾವನ ತಂದೆ ಹಾಗೂ ತಾಯಿಯ ವಂಶ ಮನೆ ಎಂದಾಗ್ತಿಲ್ಲ. ಮನೆಯವರು ನಿನ್ನ ಗಂಡನಾದರೂ ಅಷ್ಟೇ ಒಳಹುಟ್ಟಿದವನು ತಾಯಿ ತಂದೆ ಇರುವಂತದ್ದು ಸಂದಸರಿಗೆ ಹಿಡಿದು ಹೊಸದಕ್ಕೆ ಮೆಟ್ಟಿ ನನ್ನ ಮನೆಗೆ ಬಂದವಳು ನನ್ನ ಸೇವೆಗಿದ್ದವಳು ಅಂತ ಅವನು ಭಾವಿಸ್ತಾರೆ. ಯಾಕೆ ಕಾರಣ ಉಂಟಮ್ಮ, ಇಷ್ಟು ಕಾಲ ನಿನ್ನನ್ನು ನಾವು ಸಾಕಿ ಬೆಳೆಸಲಿಲ್ವಾ? ನಿನಗೆ ಆ ಗಂಡನ ಏನಾದರೂ ಗೊತ್ತಿಲ್ಲ? ಸಮಾಜದ ಕಣ್ಣು ಅಂತ ಏನೇ ಇದ್ದವರೇನೋ ನಾನು ಯಾಕೆ ಹೇಳ್ತಿದ್ದೆ, ಹೆಣ್ಣು ಹುಡುಗಿದಾಗ ಇಷ್ಟು ಕಾಲ ನಾವು ನಿಮ್ಮನ್ನು ಸಾಕಿ ಬೆಳೆಸಿ ಮತ್ತವನಿಗೆ ದಾರಿಯನ್ನು ಕೊಡ್ತೇವೆ. ಏನೂ ಕೊಡದೇ ಇದ್ದ ಅವನು ನಿಮ್ಮಿಂದ ಬೇಕಾದ ಸುಖ ಅನುಭವಿಸಿದ್ವಿ. ಆದ್ರೆ ನಾವು ನಮ್ಮ ದಾಂಪತ್ಯದಲ್ಲಿ ಒಂದು ಹೆಣ್ಣು ಆ ಮಗುವನ್ನು ಬೆಳೆಸಿ ಮತ್ತೊಬ್ಬನ ಅನುಭವಕ್ಕೆ ಬಿಟ್ಟುಕೊಡಬೇಕು. ಮತ್ತು ಪರಿಹಾರ ಅಲ್ವಾ? ಇದನ್ನೆಲ್ಲ ನಾನು ಯಾಕೆ ಮನದ ಗಂಡದಿಂದ ಹೆಚ್ಚು ನಿಮಗೆ ಬಹಳ ಬಟ್ಟೆಯ ಮೊದಲ ಮೆಟ್ಟಿಲಿನಲ್ಲಿ ಕಾಲಿಟ್ಟಿದ್ದೀವಿ. ದೀರ್ಘವಾದ ಜೀವನ ನಿಮ್ಮನ್ನು ಕೈ ಮಾಡಿ ಕಲಿತಾ ಇಲ್ಲ. ಇದೆಲ್ಲ ನೆನಪಿಟ್ಕೊಂಡು ಮುಂದುವರೆದು ಉದಾಹರಿಸ್ತೀವಿ. ಆರೋಗ್ಯ ವಿಷಯ ಇದ್ದಷ್ಟು ಕಾಲ ಈ ಮೊದಲು ನೋಡಿದ್ದು ಈ ಮೊದಲಾಗುವುದು ನೋಟಿಗೆ ಅದು ಬೇಲಿನಲ್ಲಿದ್ದರೆ ಅದರದ್ದೇ ಬಣ್ಣ, ಎಲೆ ಹಸಿರು ಎಲೆ ಇದ್ದರೆ ಅದರದ್ದೇ ಬಣ್ಣ. ನಾವು ಬಣ್ಣ ಬದಲಾಯಿಸೋಕೆ ಮಹರ್ಷಿಗಳು ಇಲ್ಲಿದೆ ಅಲ್ಲ. ತಮ್ಮ ಆಗಮನದಿಂದ ನನಗೆ ಬಹಳ ಸಂತೋಷವಾಗಿದೆ. ತಮ್ಮಂತವರೆಲ್ಲ ನಿಷ್ಕಾರಣವಾಗಿ ಒಂದು ಪ್ರದೇಶಕ್ಕೆ ಪದಾರ್ಪಣೆ ಮಾಡುವವರಲ್ಲ. ಈಗ ಇಲ್ಲಿಗೆ ಈಗ ಹೀಗೆ ಬಂದಿದ್ದೀರಿ ಅಂತಾದ್ರೆ ಉದ್ದೇಶ ಇರಬೇಕು. ಬೇಗ ಹೇಳಿ. ಪ್ರೇರಣೆಯಿಂದಲೆಂಬಂತೆ ಸನ್ಯಾಸಿಯಾದೆಂಬ ಮಾನಸದೆ ಸನ್ಯಾಸಿಯಾದೆನ್ನ ಮನದಿ ತಾನು ದಿಸಿದೆ ಮೋಹವಿ ನಿನ್ನ ತನುಜೆಯೋ ತಾನು ದಿಸಿದೆ ಮೋಹವಿ ನಿನ್ನ ತನುಜೆಯೋ ಈ ನುಡಿದಿದ ಹರಿಯಾಣೆ ಸಂಪತ್ತಿಯೇ ಪ್ರೇರಣೆಯಿಂದಲೆಂಬಂತೆ ಸನ್ಯಾಸಿಯಾದೆನ್ನ ಮನದೆ
ಬೇಕು ದೇವರೇ? ಆಗಲಿ ದೀರ್ಘ ಸುಮಂಗಲಿ ಆಗು. ಹಾಗೆ ಈಗ ಅಲ್ಲ, ಮಾತು ಕೃತಿ ಒಂದೇ ಆಗಿರ್ಬೇಕು. ಒಂದೇ ಆಗಿದೆ. ಇದು ಹಾಗಾಗ್ಲಿಲ್ಲ. ಮಾತು ನನ್ನಲ್ಲಿ, ನಿಮ್ಮ ದೃಷ್ಟಿ ಬೇರೆ ಕಡೆ. ನನಗೇನು ಅಂತ ಅರ್ಥ ಆಗಿಲ್ಲ. ಕಾರಣ ನಾನಲ್ಲ, ಕಾರಣ ಇಲ್ಲದೆ ಏನಾದ್ರು ಮಾಡುದು. ಅಯ್ಯೋ ಗೊತ್ತಿದೆ ಸ್ವಾಮಿ, ನಿಮ್ಮಂಥವ್ರು ಎಲ್ಲೋ ಅಪರೂಪಕ್ಕೆಲ್ಲ ಅಪೂರ್ವಕ್ಕೊಬ್ಬರು ಸಿಗುದು. ನನ್ನ ಗುರುಗಳೇ ಬಹಳ ಅಪರೂಪದ ವ್ಯಕ್ತಿ. ಅದಕ್ಕೆ ಅರ್ಥ ಬೇರೆ ಆಗ್ತದೆ. ಅಪರೂಪ ಅಂದ್ರೆ ಸರಿ ರೂಪ ಅಲ್ಲದ್ದು, ಅಪೂರ್ವ ಮೊದಲು ಇಲ್ಲದೆ ಇದ್ದಂಥದ್ದು ಅಂತ ಅಲ್ವಾ? ನನ್ನನ್ನು ನೋಡುವಾಗ ಹೇಗೆ ಅನಿಸ್ತದೆ? ನನಗೆ ಹೇಳಲಿಕ್ಕೆ ಶಬ್ದ ಸಿಗುವುದಿಲ್ಲ. ಇಂಥದ್ದು ನೀನು ನೋಡಿದ್ಯಾ? ಅಪೂರ್ವ ಅಪೂರ್ವ. ಈಗ ಇಲ್ಲಿಂದ ಒಳಗೆ ಒಬ್ಬಳು ಹುಡುಗಿ ಹೋದ್ಲಲ್ಲ, ಹೌದು ಯಾರಲ್ಲ ಸ್ವಾಮಿ. ಅರಮನೆಯಲ್ಲಿ ಹುಡುಗಿ ಇದ್ದರೆ ಅದು ನನ್ನ ಸಮೀಪ ಇದ್ರೆ ಯಾರು ಇರ್ಬೋದು? ನನ್ನ ಮಗಳೇ ಆಗಿರ್ಬೇಡವಾ? ಮಗಳ ಹಾ. ಬಂದದ್ದು ಸ್ವಲ್ಪ ತಡ ಆಯ್ತಾ ಅಂತ. ಯಾಕೆ ಬೇಗ ಬರ್ತಿದ್ರೆ ಸರಿ ನೋಡ್ತಿದ್ದೆ ಅಂತ. ಸ್ವಾಮಿ, ನೀವು ಎಷ್ಟು ಬೇಗ ಬಂದ್ರು ನೀವು ಬಂದು ಕೂಡಲೇ ಅವಳು ಹೋಗ್ತಿದ್ರು. ಆದ್ರಿಂದ ನೀವು ತಡಾಗಿ ಬಂದೆ ಎನ್ನುವ ಪ್ರಶ್ನೆಯೇ ಇಲ್ಲ. ಯಾಕೆ ಹೇಳಿದೆ? ಪ್ರಾಯಕ್ಕೆ ಬಂದಿದ್ದಾಳಲ್ವ, ಮದುವೆ ಮಾಡುವ ಯೋಚನೆ ಇಲ್ವಾ? ಅಯ್ಯೋ ಸ್ವಾಮಿ, ನಿಮ್ಮಂಥವರೇ ನಮಗೆ ಹೇಳಿದ್ದು ಕನ್ಯಾಪಿತೃತ್ವ ಅತಿ ದುಃಖ ಹೇತು. ಯಾಕೆ ಹೆಣ್ಣೊಬ್ಬಳು ಹುಟ್ಟಿದ ಮೇಲೆ ಸಕಾಲದಲ್ಲಿ ವಿವಾಹ ಸಂಸ್ಕಾರ ಮಾಡಿ ಪತಿಗ್ರಹಕ್ಕೆ ಕಳಿಸದೇ ಇದ್ರೆ ಅಪ್ಪ ಅಮ್ಮ ತಮ್ಮ ಹೊಣೆಗಾರಿಕೆಯನ್ನು ಮರೆತಂತಾಗ್ತದೆ. ಹೆಣ್ಣು ಮಕ್ಕಳಿಗೆ ಅದೇ ಕಾಲದಲ್ಲಿ ಮದುವೆ ಮಾಡಿರ್ಬೇಕು. ಹೌದು ಸ್ವಾಮಿ, ಗಂಡಸರಿಗಾದ್ರೆ ಬೇರೆ ಬೇರೆ ಸಂಸ್ಕಾರಗಳಿವೆ. ಈಗ ನಮ್ಮಂತ ಗಂಡಸರಿಗೆ ಚೌಲ, ಉಪನಯನ, ಆಮೇಲೆ ಬೇರೆ ಬೇರೆ. ಹೆಣ್ಣಿನ ಜೀವನ ಆರಂಭ ಆಗುವುದೇ ಹಸೆಮಣೆಯಿಂದ ಅಲ್ವಾ? ಅಲ್ವಾ? ಈಗ ನನಗೆ ನಾನು ಸನ್ಯಾಸಿ ಅಲ್ವಾ? ಹೌದು. ಅಂದ್ರೆ ದೇವರಲ್ಲಿ ನಿಮ್ಮ ಮನಸ್ಸನ್ನು ನ್ಯಾಸವಾಗಿ ಇರಿಸಿದ್ರಿಂದ ಸನ್ಯಾಸ. ಹೌದು. ಈಗ ನನಗೇನಾಗಿದೆ ಗೊತ್ತುಂಟ? ಏನಾಗಿದೆ? ಈ ಸನ್ಯಾಸ ಬೇಡ, ಸಂಸಾರಿ ಆಗುವ ಅಂತ ಸ್ವಾಮಿ, ಇದನ್ನೆಲ್ಲ ತೆಗೆದು ಬೀಸೋಣ ಅಲ್ಲ, ಯಥಾರ್ಥ ಹೇಳ. ನೀವು ನಮ್ಮಲ್ಲಿ ಸರಸ ಆಡಬಹುದು, ನಾವು ನಿಮ್ಮಲ್ಲಿ ಸರಸ ಆಡುವುದಕ್ಕಿಲ್ಲ. ಅಪ್ಪ ಮಗನ ಬೆಂತಟ್ಟಿ ಏನ್ ಮಗು ಹೇಗಿದ್ದಿ ಅಂತ ಕೇಳ್ಬೋದು. ಮಗ ಅಪ್ಪನ ಬೆಂತಟ್ಟಿ ಅಪ್ಪ ಕಿಸೆಯಲ್ಲಿ ಎಷ್ಟು ಉಂಟು ಅಂತ ಕೇಳ್ಬೋದ? ಕೇಳಬಾರ್ದು. ಈಗೀಗ ಕೇಳುವ ಮಕ್ಕಳು ಉಂಟಾಗಿದ್ದಾರೆ. ಅಂಥವರನ್ನು ನಾವು ದೂರ ಇಟ್ಟಿದ್ದೇವೆ. ನಮಸ್ಕಾರಪ್ಪ ಅಂತ ಹೇಳಿ, ನಮಸ್ಕಾರಪ್ಪ ಅಂತ ಹೇಳಿ ಬಿಡಿ. ಅದಕ್ಕೆ ಸಂಸ್ಕಾರ ಅಂತ. ಈಗ ನನಗೆ ಹಾಗಲ್ಲ. ನಿಮ್ಮಂತ ಮಹಾತ್ಮರು ಕೂಡ ಸರಸಕ್ಕಾಗಿ ಹೇಳಿದ್ವಿ, ನನಗೆ ಸಂಸಾರಿ ಆಗಿದ್ದೇನೆ. ಸಂಸಾರಿ ಆಗಬೇಕು ಅಂತ ಮನಸ್ಸಾಗಿದೆ. ಮನಸ್ಸಾಗಿದೆ. ಹಾಗಿದ್ದರೆ ಮದುವೆ ಆಗಬೇಡವಾ? ಅಲ್ಲ, ಮದುವೆ ಆದ್ರೆ ಸಂಸಾರಿ ಅಂತ ಹೇಳಿ. ಮದುವೆ ಆಗಲಿಕ್ಕೆ ಹುಡುಗಿ ಬೇಡವಾ? ಮತ್ತೆ ಹುಡುಗಿ ಇಲ್ಲದೆ ಮದುವೆ ಆಗ್ತದ? ನಾವೀಗ ನೋಡಿದ್ದೆ ಅಲ್ವಾ? ಯಾರನ್ನು? ನಿಮ್ಮ ಮಗಳನ್ನು ನನಗೆ ಮದುವೆ ಆಗಬೇಕು ಅಂತ ಒಂದು ಆಸೆ ಆಗಿದೆ. ನಿಮ್ಮ ಮಗಳನ್ನು ನನಗೆ ಮದುವೆ ಮಾಡಿ ಕೊಡ್ಬಹುದಾ? ರಾಣಿ ತಾನುರೆದಳು ಮಾನ್ಯ ಮುನೀಂದ್ರರಿಗೆ ನಾನೊಪ್ಪಿದೆನು ನಿಮ್ಮ ಕೇಳಿಕೆಗೆ, ನಾನೊಪ್ಪಿದೆನು ನಿಮ್ಮ ಕೇಳಿಕೆಗೆ. ಚೋಣಿಯೋ
ಈ ಕೋರಿಕೆ ಹಾ. ಸರಸಕ್ಕಾಗಿ ಅಲ್ಲವಲ್ಲ? ಅಲ್ಲಪ್ಪ, ನಿಜವಾಗಿಯೂ ನಿಜವಾಗಿ ನೀವು ಮದುವೆ ಆಗುವುದು, ನೀವು ಮದುವೆ ಆಗುವುದು. ನಾನು ಮದುವೆ ಆಗುದು ನಿನ್ನ ಮಗಳನ್ನು. ಅಬ್ಬಾ, ನನ್ನ ಜನ್ಮ ಸಾರ್ಥಕ ಆಯ್ತು. ಅಂದ್ರೆ ಯಾಕೆ? ನಾನು ಆಕಾರಕ್ಕೆ ಬೆಲೆ ಕೊಡುವುದಿಲ್ಲ, ಹಾ. ಆಚಾರಕ್ಕೆ ಬೆಲೆ ಕೊಡುವುದು. ಆದ್ದರಿಂದಲೇ ನಾನು ಆಚಾರ್ಯನಾಗಿದ್ದೆ. ಸ್ವಾಮಿ, ಆಚಾರ್ಯ ಅನ್ನುವ ಶಬ್ದಕ್ಕೆ ಹಾ. ಪುಣ್ಯಾತ್ಮರು ತಿಳಿದವರು ಹೇಳಿದ ಮಾತೇನು? ಏನು? ಪರೋಪದೇಶ ಪಾಂಡಿತ್ಯ ಯಾರಲ್ಲಿ ಉಂಟು? ಏನು? ಮತ್ತೊಬ್ಬರಿಗೆ ಉಪದೇಶ ಮಾಡ್ತಾರೆ, ಅವರ ಬದುಕಿನಲ್ಲಿ ಅವರಲ್ಲಿರುವುದಿಲ್ಲ. ಅವರಲ್ಲ ಆಚಾರ್ಯ. ಹಾ. ಆಚಾರದಿಂದಲೇ ಆದರ್ಶವನ್ನು ಬೋಧಿಸುವ ಹಾ. ವ್ಯಕ್ತಿತ್ವ ಯಾರದ್ದಾಗಿರ್ತದೆ ಯಾರಾಗಿರ್ತದೆ? ಅಂತವ ಆಚಾರ್ಯ. ಹೌದು. ಅದು ಮತವಾಚಕ ಪದ ಅಲ್ಲ, ಅಲ್ಲ, ಅಲ್ಲ. ಅದು ಅವರ ಅರ್ಹತೆ ಯೋಗ್ಯತೆಗೆ ಸಂಬಂಧಿಸಿದ ಬಿರುದು. ನಾನು ನಿನ್ನಲ್ಲಿ ಹೇಳ್ತೇನೆ, ಹ್ಮ್. ನೀನು ಕೂಡ ಒಂದು ತರದ ಆಚಾರ್ಯ. ಯಾಕೆ? ಯಾಕೆ? ಪತಿವ್ರತ ಧರ್ಮ, ಪತಿವ್ರತೆ ಹೇಗಿರಬೇಕು ಎನ್ನುವುದನ್ನು ನಿನ್ನ ಮಗಳಿಗೆ ಬೋಧನೆ ಮಾಡಲಿಲ್ಲ. ಹೌದು. ಆದ್ದರಿಂದ ನೀನು ಕೂಡ ಅದೇ ನಾನು ಹೇಳಿದ್ದೆ. ಹಾಗಿದ್ರೆ ತಮ್ಮಂತಹ ಪುಣ್ಯಾತ್ಮರು ಈ ಹೊತ್ತು ನನ್ನ ಮಗಳನ್ನು ಮದುವೆ ಆಗ್ತೇನೆ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ಭಾಗ್ಯ ಏನಿದೆ? ಯಾಕೆ? ಉತ್ತಮರ ಸೇವೆ ಮಾಡುವುದು ಅದು ಕೂಡ ಒಂದು ಪುಣ್ಯದಿಂದಲೇ ಅಲ್ಲವೇ? ನಿಮ್ಮಂಥವರ ಸೇವೆ ಮಾಡುವುದರ ಮೂಲಕವಾಗಿ ನನ್ನ ಮಗಳ ಬದುಕು ಭವ್ಯವಾಗ್ತದೆ, ದಿವ್ಯವಾಗ್ತದೆ, ಆದರ್ಶವಾಗ್ತದೆ, ಮಾದರಿಯಾಗ್ತದೆ ಅನ್ನುವ ವಿಶ್ವಾಸ ನನಗಿದೆಯಾದ ಕಾರಣದಿಂದ ತಾವೇನು ಸಂಕೋಚ ಪಡಬೇಕಾದ ಅಗತ್ಯ ಏನೂ ಇಲ್ಲ. ಸ್ವಾಮಿ, ಶುಭ ಮುಹೂರ್ತದಲ್ಲಿ ಮದುವೆ ಆಗುವುದು ಹೌದಲ್ವಾ? ಅಲ್ಲ ಅಯ್ಯೋ ದೇವ್ರೆ, ನೀನು ಕೊಡ್ತೇನೆ ಅಂತ ಹೇಳುವಾಗ ನಾನು ಆಗದೇ ಇರ್ತೇನೆ. ಅಲ್ಲ, ನಾನು ಕೊಡ್ತೇನೆ ಅಂತ ಹೇಳಿದ್ದು ನೀವು ಕೇಳಿದ್ಮೇಲೆ ನಾನು ಆಡ್ತೇನೆ. ಅದೇ ನೀವು ನಾನು ಯಾಕೆ ಹೇಳಿದೆ? ನೀವು ಮುಂದೆ ಹೋಗಿ ಹಿಂತಿರುಗಿ ನೋಡುವ ಪರಿಸ್ಥಿತಿಯಲ್ಲಿ ಇದ್ದೀರಿ. ಅಂದ್ರೆ ಸನ್ಯಾಸಕ್ಕೆ ತಲುಪಿದವರು ಪುನಃ ಗೃಹಸ್ಥಕ್ಕೆ. ಬ್ರಹ್ಮಚರ್ಯ, ಕಾರ್ಯಸ್ಥಾನ, ಪ್ರಸ್ಥ, ಸನ್ಯಾಸ ಇದು ಇದ್ದ ಪದ್ಧತಿ. ಇದು ಹಾಗಲ್ಲ, ಸನ್ಯಾಸದಿಂದ ಕಾರ್ಯಸ್ಥ. ಎಂತ ಯೋಗ! ಬಹುಶಃ ಈ ಮನಸ್ಸು ತಮಗಾದದ್ದು ನಮ್ಮೆಲ್ಲರ ಪುಣ್ಯ, ನಮ್ಮ ಹಿರಿಯರ ಪುಣ್ಯ ಅಂತ ಭಾವಿಸ್ತೀವಿ. ಏನು ಅಂತ ಗೊತ್ತಿಲ್ಲ, ಒಂದು 2-3 ದಿವಸದಿಂದ ಒಂದು ತರ ಆಗ್ತಾ ಉಂಟು. ಮದುವೆ ಆಗುವ 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 ಆಕ್ಷೇಪ ಇಲ್ಲ. ಧನ್ಯೋ ಗೃಹಸ್ಥಾಶ್ರಮ ಅಂತ ಹೇಳಿದ್ರು. ಎಲ್ಲ ಪ್ರಾಣಿಗಳ ಹೆಜ್ಜೆಯ ಗುರುತು ಆನೆಯ ಹೆಜ್ಜೆಯ ಗುರುತಿನಲ್ಲಿ ಅಡುಗುವ ಹಾಗೆ ಎಲ್ಲರಿಗೂ ಆಧಾರ ಆಶ್ರಯದಾತರಾಗಿರುವವರು ಗೃಹಸ್ಥರೇ. ಅದು ಕನಿಷ್ಠವೂ ಅಲ್ಲ, ಅನಿಷ್ಠವೂ ಅಲ್ಲ. ನಾನು ಕೂಡ ಗೃಹಸ್ಥರಾಗಬೇಕು ಅಂತ ಇದ್ದೇನೆ. ಒಳ್ಳೆ ಗೃಹಸ್ಥರೇ ಆಗಬೇಕು ಸ್ವಾಮಿ, ಗೃಹಸ್ಥರೇ ಹೇಳಿದ್ರು ನಮ್ಮ ಇವರು. ಅವರು ಹೇಳಿದರು ನನಗೆ ಮುಹೂರ್ತದ ವಿಷಯ ಬೇಡ, ನಾನು ತಾಳಿ ಕಟ್ಟುವುದೇ ಮುಹೂರ್ತ ಇಲ್ಲ ಸ್ವಾಮಿ. ಈಗ ನಿಮಗೆ ಬೇಕಾಗಿ ಅಲ್ಲ, ನನ್ನ ಮಗಳನ್ನು ಕೊಡುವುದಕ್ಕೆ ಒಪ್ಪಿದೆ ಅಂತ ಹೇಳಿದೆ. ನಾನು ಗೃಹಿಣಿಯಲ್ಲ, ಪತಿಯ ಜೊತೆಯಲ್ಲಿ ಹಿತವಾಗಿ ಸಾಧನವನ್ನು ನಡೆಸಿ ಬದುಕನ್ನು ಸಾರ್ಥಕ್ಯಪಡಿಸಿಕೊಂಡವಳು. ನಾ ಕೇಳಲಿಕ್ಕೆ ಹೋಗ್ಬೇಕು ಅಂತಿದ್ದೆ. ಸ್ವಲ್ಪ ಪುಣ್ಯಾತ್ಮರೇ, ದೀರ್ಘ ಸುಮಂಗಲಿ ಭವ. ಹೀಗೆ ದಯ ಮಾಡಬೇಕು, ಹೀಗೆ ದಯ ಮಾಡಬೇಕು. ನಿಮ್ಮ ಮಂಗಲ ದೈಹಿಕ ರೋಧವ. ನಿಮ್ಮಂಥವರು ನೀವು ಮಾತ್ರ, ನಿಮ್ಮಂಥವರು ಮತ್ತೊಬ್ಬರು ಇರುವುದಕ್ಕೆ ಸಾಧ್ಯವೇ ಇಲ್ಲ. ಸ್ವಾರ್ಥ ಭಾವನೆಯ ಸಂಕುಚಿತ ಸ್ವಭಾವ ಎಳ್ಳಿನಿತು ಇಲ್ಲದೆ ಲೋಕ ಹಿತಾರ್ಥವಾಗಿ ಸದಾ ಶ್ರಮಿಸುವಂಥ ಮತ್ತು ಮಾತ್ರವಲ್ಲ ಪ್ರತಿಯೊಬ್ಬರಿಗೂ ನೀತಿಯನ್ನು ಉಪದೇಶ ಮಾಡುವಂಥ ಮಹಾಜ್ಞಾನಿಗಳು ನೀವು. ಕಟ್ಟಿದ ಮನೆ ಇಲ್ಲ, ಕೈ ಹಿಡಿದ ಹೆಂಡತಿ ಇಲ್ಲ, ಹುಟ್ಟಿದ ಮಕ್ಕಳಿಲ್ಲ, ಅಣ್ಣ ತಮ್ಮ ಅನ್ನುವ ಮೋಹ ಇಲ್ಲ. ಹಾಗಾಗಿ ಅಲ್ವ ಇಲ್ಲಿಗೆ ಬಂದದ್ದು. ಎಲ್ಲ ಬಿಟ್ಟವರು ಅಂದ್ರೆ ನೀವು ಮಾತ್ರ ಅಲ್ವಾ ಸ್ವಾಮಿ? ಅದು ಎಲ್ಲ ಹೌದು. ಕಟ್ಟಿದ ಮನೆ ಇಲ್ಲ, ಹುಟ್ಟಿದ ಮಕ್ಕಳಿಲ್ಲ, ಇಲ್ಲ, ಕೈ ಹಿಡಿದ ಹೆಂಡತಿ ಇಲ್ಲ. ಅದು ಮತ್ತೆ ಮಾತಾಡುವ ನಾವು. ಅದಲ್ಲ, ಅಲ್ಲ, ನಾ ಹೇಳಿದ್ದು ಎಲ್ಲ ಬಿಟ್ಟವರಲ್ವೇ ಅದು ಇವರು ಹಾಗೆ ಅಂತ. ಅಂತವರೇ ಅಲ್ವೇ ನಮಗೆ ಬೇಕಾಗುತ್ತೆ. ಯೋಗ್ಯತೆಯೇ ದೊಡ್ಡದು ಇವರದ್ದು. ಅವರ ಹಾಗೆ ಇವರು, ಅವರ ಹಾಗಲ್ಲ ಮಾತ್ರ. ಇವರೊಂದು ವಿಶಿಷ್ಟ. ಖಂಡಿತ ಖಂಡಿತ ಸ್ವಾಮಿ,
ಎಂಥದ್ದು ಹೇಳಿ ನನ್ನ ಬಗ್ಗೆ ಏನೋ ಹೇಳಿದಾಗಾಯ್ತು. ನೀವು ವಿಶಿಷ್ಟ ಲೋಕದಲ್ಲಿ ವಿಶಿಷ್ಟ ನಿಮ್ಮಂಥದ್ದು ನೀವೊಬ್ಬರೇ ಇರುವುದು. ವಿಚಿತ್ರ ಅಲ್ಲ. ಅಲ್ಲ ಅಂದ್ರೆ ನಿಮ್ಮಂತ ಚಿತ್ರ ಮತ್ತೊಂದಿಲ್ಲ. ವಿಚಿತ್ರ ಅಲ್ಲ, ನಿಮ್ಮಂತ ಚಿತ್ರ ಮತ್ತೊಂದಿಲ್ಲ. ಇದು ನಾವು ಸ್ವಲ್ಪ ಮಾತಾಡಿ ಮಾತಾಡಿ. ನಿಮಗೇನಾದರೂ ಇಲ್ಲ, ಇಲ್ಲ, ಇಲ್ಲ. ಸಮಸ್ಯೆ ನನ್ನವರೇನೋ ನನ್ನಲ್ಲಿ ಹೇಳಿ ಅಲ್ಲಿಯವರೆಗೆ ದಣಿವಾರಿಸಿಕೊಳ್ಳಿ. ಸರಿ ಸರಿ ಸರಿ. ಅಲ್ಲ, ನಿಮಗೆ ದಣಿವಿಲ್ಲ, ನನಗಿಲ್ಲ, ನಾನು ನಿಮಗೆ ದಣಿವಾಗುದಿಲ್ಲ. ನೀವು ದಣಿವಾಗುವಾಗ ಏನು ಮಾಡುವುದಿಲ್ಲ. ನಮ್ಮಂತವರು ತಣಿಬಾರದು ಅಂತ ಎಷ್ಟು ಒಳ್ಳೆಯ ಗುಣವಮ್ಮ ನಿನಗೆ. ಸ್ವಾಮಿ. ಬಿಂದುಮತಿ ಹೇಳಿ, ನಾರದರನ್ನು ನೋಡಿದೆ. ಸತಿಯ ಕೇಳೆವು ಮಾಡ್ರಿ ಮದಿಯ ನೀವಂದ್ಯ ಬಯಸಲು ಬೀರೇನು ಹಿತವೇ ನಿನಗೂ ಶ್ರೀಮತಿಯ ನೀವಂದ್ಯ ಮುದಿ ಪದಿ ಬಯಸಲು ಬೀರೇನು ಹಿತವೇ ನಿನಗೂ ಸತಿಯ ಕೇಳೆಂಬ ಶ್ರೀಮತಿಯ ನೀವಂದ್ಯ ಮುನಿ ಪತಿ ಬಯಸಲೊಪ್ಪಿದನು ಹಿತವೇ ನಿನಗೂ ಬಿಂದುಮತಿ, ನನಗೆ ಬಹಳ ಆಶ್ಚರ್ಯ ಆಯ್ತು. ಏನು? ಮಹಾಮುನಿಗಳು, ಹೌದು ಪರ್ವತರು, ಹೌದು ಅವರು ಓಲಗಕ್ಕೆ ಬರಬೇಕಿತ್ತು. ಇನ್ನು ಒಡೆ ಮನೆಗೇನು ಬಂದದ್ದು? ಸ್ವಾಮಿ. ಇಂಥದ್ದು ನನ್ನ ಹೆಸರು ಎಂಥದ್ದು ಹೇಳಿದ್ದು. ಪರ್ವತ ಅಲ್ವಾ? ಪರ್ವತರು ಅಂತ ಹೇಳಿದಾಗಾಯ್ತು. ಏಕವಚನದಲ್ಲಿ ನಿಮ್ಮನ್ನು ಹೇಳಲಿಕ್ಕೆ ಆಗ್ತದ? ಬಹುವಚನ. ಹಾಗೆ ಹಾಗೆ ಪರ್ವತರು. ನೀವು ಯಾಕೆ ಅದನ್ನು ತುಂಡು ತುಂಡು ಮಾಡುದು? ಒಟ್ಟಿಗೆ ಹೇಳಿ, ಪರ್ವತರು. ಪರ್ವತ ಮಹಾಮುನಿ. ಮಹಾಮುನಿಗಳು ಒಳಮನೆಗೆ ಬಂದಿದ್ದಾರೆ. ಸ್ವಾಮಿ, ಓ, ಅವರಿಗೆ ಹೆಣ್ಣು ಗಂಡು ಹಾ ಅಲ್ಲ ಮನೆ ಅಥವಾ ಕಾಡು ಹಾ, ಇಂಥ ಭೇದ ಉಂಟೋ ಹೇಳಿ? ಎಲ್ಲ ಒಂದೇ ಅವರಿಗೆ ಅಲ್ವಾ? ಹೌದು. ಹಾ. ಕೆಟ್ಟದ್ದು ಒಳ್ಳೆಯದು, ಸುಖ ಕಷ್ಟ, ರಾತ್ರಿ ಹಗಲು ಎಲ್ಲವನ್ನು ಸಮದರ್ಶಿತ್ವದಿಂದ ನೋಡಬಲ್ಲವರು. ಅಲ್ಲವೇ? ಹೌದೌದು. ಅವರಿಬ್ಬರು ಒಂದೇ ತರ. ಹೌದಪ್ಪ. ಆಕಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೂ ಬುದ್ಧಿ ಇಬ್ಬರದ್ದು ಒಂದೇ. ಓಹ್, ಹೌದೌದು. ಜ್ಞಾನ ಇಬ್ಬರದ್ದು ಒಂದೇ. ಜ್ಞಾನ ನಿಧಿಗಳವರು. ನೋಡು, ದೇವರು ಕೊಡುವಾಗ ತೆಗೆದು ಕೊಡ್ತಾನೆ ಅಂತ. ಕೊಡುವ ದೇವರು ಬಡವನಲ್ಲ. ಹಾ. ಬಯಸಿದವನಿಗೆ ಬಯಸಿದಷ್ಟು ಬೇಕಾದಾಗ ಸಿಗ್ತದ. ರಾಜ, ನನ್ನ ಓಲಗಕ್ಕೆ ನಾರದರು ಬಂದು ನಾನು ಧನ್ಯನಾದೆ. ನನ್ನ ಅಂತಃಪುರಕ್ಕೆ ಪರ್ವತ ಮಹಾನ್ ಮುನಿಗಳು ಬಂದು ನಾನು ಧನ್ಯನಾದೆ. ಇಷ್ಟೇ ಧನ್ಯ ಆದದ್ದಲ್ಲ, ಆ? ನಾರದರು ನನ್ನಲ್ಲಿ ಹೇಳಿದ ಮಾತು ಕೇಳಿದರೆ ನಾವಿಬ್ಬರು ಧನ್ಯರಾದೆವು ಅಂತ ನೀನೇ ಹೇಳ್ತಿ. ಹಾಗಾದ್ರೆ ಅಂತ ಅಮೃತ ತುಲ್ಯವಾದಂತಹ ವಾಕ್ಯಗಳೆಲ್ಲ ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ. ನಿಜ, ಅಮೃತವೇ. ಅಮೃತ ಮೃತಿ ಇಲ್ಲದ್ದು ಏನದು ವಿಷಯ. ಹಾ. ಇದು ನಾವು ತುಂಬಾ ಸಮಯದಿಂದ ಯೋಚನೆ ಮಾಡ್ತಾ ಇದ್ದೆವು. ನೋಡು, ನಮ್ಮ ಮಗಳು ಶ್ರೀಮತಿ, ಹೌದು. ನಮಗೆ ಬೇರೆ ಸಂಪತ್ತಿ ಏನುಂಟು? ಅಯ್ಯೋ, ಪುತ್ರ ಸಂಪತ್ತು. ಸುತ ವಿನೋದದ ಸಿರಿಗೆ ಸ್ವರ್ಗದ ಸಿರಿ ತೊತ್ತು ಮತ್ತೆಂತದ್ದು ಅಲ್ವಾ? ಹಾ. ಅವಳನ್ನೊಂದು ಸರಿಯಾದ ಕಡೆಯಲ್ಲಿ ನಾವು ಸೇರಿಸಿದೆವು ಎಂದಾದ್ರೆ ನಮ್ಮ ಬದುಕಿನ ಎಲ್ಲವೂ ಮುಗಿಯಿತು ಅಂತ ಅರ್ಥ. ನಮ್ಮ ಹೊಣೆ ಅಷ್ಟೇ ಅಲ್ವೇ ಇರುವುದು? ಹೌದು. ಅದು ಯೋಚನೆ ಮಾಡ್ತಾ ಇರುವಾಗಲೇ ನಾರದರು ಬಂದದ್ದು ನೋಡಿ. ಹಾಗಾದ್ರೆ ಒಳ್ಳೆ ಹೌದು. ಸೂಕ್ತ ನಿರ್ದೇಶನ ಮಾಡಿರ್ಬೇಕು ನಿಮ್ಗೆ. ಹೌದು, ನಿರ್ದೇಶನ ಅಲ್ಲ, ವ್ಯವಸ್ಥೆ ಮಾಡಿದ್ದಾರೆ. ಹೌದಾ? ಹೌದೌದು, ಎಲ್ಲ ವ್ಯವಸ್ಥೆ ಮಾಡಿಕೊಂಡೇ ಬಂದಿದ್ದಾರೆ ಅವರು. ಏನದು? ಅದು ಈ ಸಲ ಶ್ರೀಮತಿಗೆ ಮದುವೆ ಆಗುವ ಯೋಗ ಆದಷ್ಟು ಬೇಗ ಬರ್ತದೆ. ಅಬ್ಬಾ, ದೇವರಿಚ್ಛೆ. ಯಾವ ವಿಭಾಗದಲ್ಲಿ ನೋಡಿದರೂ ನ್ಯೂನತೆ ಇಲ್ಲದ, ಹಾ, ಎಲ್ಲದರಲ್ಲಿಯೂ ಯೋಗ್ಯತೆ ಇರುವ, ಅರ್ಹತೆ ಇರುವ ಹ್ಮ್. ಗಂಡನ್ನೇ ಹೇಳಿದ್ದಾರೆ. ಸ್ವಾಮಿ, ವಾ, ನಾವು ಹೆಣ್ಣು ಕೊಡುವಾಗ ಹಾ. ಮನೆಯಲ್ಲಿದ್ದದ್ದನ್ನು ಬೇಡ ಅಂತ ಅಂಗಳಕ್ಕೆ ಬಿಸಾಡಿದಾಗೆ ಹೆಣ್ಣನ್ನು ಕೊಡುವುದ? ಅಲ್ಲ ಅಲ್ಲ, ಕರುಳ ಕುಡಿಯನ್ನೇ ಹಿಡಿದು ಮತ್ತೊಬ್ಬರ ಕೈಗೆ ಕೊಟ್ಟಾಗಲ್ವ ಹೇಳಿ? ನಾವು ಅಂಥವರನ್ನು ನಾವು ಆಯ್ಕೆ ಮಾಡ್ತೇವೆ. ಅನುಭವಿಸುವ ಯೋಗ ಭಾಗ್ಯ ಇದ್ರೆ ಒಳ್ಳೇದು ಅನುಭವಿಸ್ತಾರೆ. ನಾವು ಹೆಣ್ಣು ತರುವಾಗ ಹ್ಮ್. ನಮಗಿಂತ ಕೆಳಗಿನ ಮಟ್ಟದವರ ಮನೆಯಿಂದ ತರಬೇಕು. ಹೌದು.
ನಾವು ಕೊಡುವಾಗ ನಮಗಿಂತ ಮೇಲಿನ ಮಟ್ಟದವರಿಗೆ ಕೊಡಬೇಕು. ಯಾಕೆ? ಅವರಿಗೆ ಈ ಮೇಲಿನ ಮಟ್ಟದಿಂದ ನಮಗಿಂತ ಹೆಚ್ಚು ಶ್ರೀಮಂತಿಕೆ ಇರುವಲ್ಲಿಂದ ನಮಗಿಂತ ಹೆಚ್ಚು ವಿದ್ಯೆ ಕಲಿತ ಹೆಣ್ಣನ್ನು ತಂದ್ರೆ ಬೇರೆ ಅವನ ಕುತ್ತಿಗೆಗೆ ಹಗ್ಗ ಬೇಡ. ಯಾಕೆಂದ್ರೆ ಅವಳು ಆಗಾಗ ಹೇಳುದು, ನನ್ನ ತಂದೆಯ ಮನೆಯಲ್ಲಿ ಅಷ್ಟು ವ್ಯವಸ್ಥೆ ಇತ್ತು, ನನ್ನ ತಂದೆ ಮನೆಯಲ್ಲಿ ಇಷ್ಟು ವ್ಯವಸ್ಥೆ ಇತ್ತು, ಆಗಾಗ ಹೇಳುದು. ಆವಾಗ ನಾವು ಹಗುರಾಗಿ ಬಿಡ್ತೇವೆ. ಕಲಿತವಳು ಹೇಳುದು, ನಾನು ಎಷ್ಟು ಕಲಿತಿದ್ದೇನೆ, ಎಷ್ಟು ಜನ ಇದ್ರು, ಹೋಗಿ ಹೋಗಿ ನಿಮ್ಮನ್ನು ಕಟ್ಟಿಕೊಂಡೇನಲ್ಲ. ಅದಕ್ಕೆ ಕಡಿಮೆ ಕಲಿತವಳನ್ನೇ, ಕಡಿಮೆ ಶ್ರೀಮಂತಿಕೆಯವಳನ್ನೇ ತರಬೇಕು. ನಾವು ಕೊಡುವಾಗ ನಮಗಿಂತ ಹೆಚ್ಚಿನವರಿಗೆ ಕೊಡಬೇಕು. ಹೌದು. ಈಗ ಅದು ಕಲಿಸುವ ಅಪ್ಪ ಅಮ್ಮ ಯೋಚನೆ ಮಾಡಬೇಕು. ಲೆಕ್ಕದಲ್ಲಿ ಕಲಿಸಬೇಕು. ಲೆಕ್ಕಕ್ಕಿಂತ ಹೆಚ್ಚು ಕಲಿಸಿದ್ರೆ ನೀನು ಅವರಿಗೆ ಯೋಚನೆ ಮಾಡ್ಲಿಕ್ಕೆ ಹೇಳಿಕೊಡ್ಬೇಡ. ನಿನ್ನಲ್ಲಿ ಯಾರು ಹೇಳ್ತಾರೆ? ಹೆಣ್ಣು ಹೆತ್ತದ್ದು ನಾವು, ನೀವು ಮತ್ತೆ ನೀವು. ನನಗಾದ್ರೆ ಕಲಿಸುತ್ತಿಲ್ಲ. ನೀನು ಯೋಚನೆ ಮಾಡಬೇಡ, ಅದು ಅವರ ತಪ್ಪಲ್ಲ. ಮತ್ತೆ ಅವರಿಗೆ ಮಗಳಿಲ್ಲದ್ದೇ ತಪ್ಪು. ಮಗಳು ಇರುವುದು ಮಗಳಿದ್ರೆ ಗೊತ್ತಾಗ್ತದೆ. ಇರ್ಲಿ, ಇದು ನಮಗಿಂತ ಹೆಚ್ಚಿನವರು ವರ್ತಮಾನದಲ್ಲಿ ಯಾರಿದ್ದಾರೆ? ಯಾರು ಅಂತ ನೀವು. ಸೂರಪ್ಪನ ಐಶ್ವರ್ಯಕ್ಕಿಂತ ಮೇಲೂ ಅಲ್ವೇ? ನನಗಿಂತ ಹೆಚ್ಚಿನದಾದಂತ ವೈಷ್ಣವ ವರ್ತಮಾನದಲ್ಲಿ ಭೂಲೋಕದಲ್ಲಿ ಯಾರಿದ್ದಾನೆ? ವರ್ತಮಾನದಲ್ಲಿ ಭೂಮಿಯಲ್ಲಿ ಐಶ್ವರ್ಯದಲ್ಲಿ, ಧರ್ಮದಲ್ಲಿ, ನಡವಳಿಕೆಯಲ್ಲಿ, ಅಧಿಕಾರದಲ್ಲಿ, ಎಲ್ಲದರಲ್ಲಿಯೂ ನಾನು ಮೇಲೆ. ಖಂಡಿತ ನನಗಿಂತ ಮೇಲಿನವರು ಇದ್ದಾರೆ ಅಂತ ಇದ್ರೆ ಜ್ಞಾನ ವೈರಾಗ್ಯದಲ್ಲಿ ಋಷಿ ಮುನಿಗಳು ಮಾತ್ರ. ಅವರ ಪ್ರವೃತ್ತಿಯೇ ಬೇರೆ, ನಮ್ಮದಾದಂತಹ ಪ್ರವೃತ್ತಿಯೇ ಬೇರೆ. ನೋಡು, ಆ ಪ್ರವೃತ್ತಿಯನ್ನು ಹೊಂದಿಕೊಂಡವರು ಈ ಸಂಸಾರ ಸುಖವನ್ನು ಅಪೇಕ್ಷಿಸಿ ನಮ್ಮಿಂದ ಒಂದು ರಕ್ತವನ್ನು ತೆಗೆದುಕೊಂಡು ಅಮೂಲ್ಯವಾಗಿರ್ತಾರೆ ಅಂತ ಆದ್ರೆ ಯಾಕೆ ಬೇಡ ಅಂತ ಹೇಳುದು ನಾವು? ಅಂತಹ ಇದ್ರೆ ಬೇಡ ಅಂತ ಹೇಳಬಹುದು. ಜ್ಞಾನದಲ್ಲಿ, ವೈರಾಗ್ಯದಲ್ಲಿ, ಯೋಗ್ಯತೆಯಲ್ಲಿ, ಅಮೃತತ್ವದಲ್ಲಿ ನಾರದರು ಯಾವುದರಲ್ಲಿ ಕಡಿಮೆ? ಅಲ್ಲ, ನಾರದರ ವಿಷಯ ಯಾಕೆ? ಅಲ್ಲ, ನಮ್ಮ ಮಗಳ ಮದುವೆ ವಿಷಯ ಮಾತಾಡೋದಲ್ಲ. ಹೌದು, ಅವರು ಹೇಳಿದ ವರ್ಣ ವಿಷಯ ಮಾತಾಡಿ. ಅದಲ್ಲೇ ಉಂಟು. ಎಲ್ಲುಂಟು? ಅವರು ಹೇಳಿದ್ದಲ್ವಾ, ನಿನ್ನ ಮಗಳನ್ನು ನನಗೆ ಮದುವೆ ಮಾಡಿಕೊಡು ಅಂತ. ಯಾರು ಹೇಳಿದ ಮೇಲೆ ನಾನು ಆಗುದಿಲ್ಲ ಅಂತ ಅವರಿಗೆ ಒಪ್ಪಿಸಿ. ಇದು ನಿನಗೆ ಸಂತೋಷ ಆಗ್ತದೆ. ನಾರದರಂತ ಗಂಡು ಬೇರೆ ಯಾರಿದ್ದಾರೆ? ನನಗೆ ಇಷ್ಟ ಆಯ್ತು. ಮಾಡುವುದಲ್ಲಿ ಜೀವೇ ಜಗರುಕಿತನು ಮೌನೀಚ ಪರ್ವತಕ್ಕೆಂದ ಭಾಷೆಯ ಕಥೆಯ ಮೌನೀಶ ಪರ್ವತಕ್ಕೆಂದ ಭಾಷೆಯ ಕಥೆಯ ಜೀವೇ ಜಗರುಕಿತನು. ನಮ್ಮ ಧನ್ಯತೆ ನೋಡು, ದೇವ ಮುನಿ. ಇಲ್ಲಿ ಕೇಳಿ ನಾರದರು ಶ್ರೀಮತಿಯನ್ನು ಮದುವೆ ಆಗ್ತೇವೆ ಅಂತ ಹೇಳಿ ಶ್ರೀಮತಿಗೆ ಪತಿ ಆಗ್ತಾರೆ ಅಂತೆ. ಆಗಿ ಅವ್ರು ಕೇಳಿ ನೀವೇನು ಹೇಳಿದ್ರಿ? ಅಯ್ಯೋ, ಅವರು ಕೇಳಿದ ಮೇಲೆ ಇಲ್ಲ ಅಂತ ಹೇಳಲಿಕ್ಕೆ, ಒಮ್ಮೆ ಇಲ್ಲ ಅಂತ ಹೇಳಿದೆ. ಮತ್ತೆ ಅವರು ಕೇಳುವುದು ಸರಸಕ್ಕಲ್ಲ. ಸರಸಕ್ಕಾದ್ರೂ ನಮ್ಮಂತವರ ಮುಂಭಾಗದಲ್ಲಿ ಸುಳ್ಳು ಹೇಳಿ ಯಾರೋ ಹೇಳಲಿಕ್ಕೆ ಇಲ್ಲ. ಅವರು ಹೇಳಿದ ಮೇಲೆ ಆ ಎತ್ತರಕ್ಕೆ ಏರಿದವರು, ಅಷ್ಟು ಬಿತ್ತರಕ್ಕೆ ಬೆಳೆದವರು. ಅವರಿಗೆ ಯಾವುದು ಬೇಕು ಅಂತ ಕಾಣುವುದೇ ಇಲ್ಲ. ನಮ್ಮ ಮಗಳೇ ಬೇಕು ಅಂತ ಕಂಡಿದೆ ಎಂದಾದ ಮೇಲೆ ನಾವು ಹೆಣ್ಣನ್ನು ಕೊಡುವುದಲ್ಲ, ದೇವರಿಗೆ ನೈವೇದ್ಯ ಕೊಡುವುದು ಅಂತ ಭಾವಿಸಿ ಕೊಡ್ತಾರೆ ಅಂತ ಹೇಳಿದೆ ನಾನು. ಬೇಡ ಬೇಡ ಅಂತ ಕೂತ ಬೇಕು ಬೇಕು ಅಂತ ಆಯ್ತಲ್ಲ ನನಗೆ. ತಡೀರಿ, ಕೂತ್ಕೊಳ್ಳಿ. ನಿಮ್ಮಲ್ಲಿ ನಾರದರು ಬಂದು ಹೆಣ್ಣು ಕೇಳಿದ್ರ? ಹೌದು. ನೀವು ಕೊಡ್ಲಿಕ್ಕೆ ಒಪ್ಪಿದ್ರಿ? ಒಪ್ಪಿದೆ. ಇನ್ನೆಂತದಿಲ್ಲ, ಮುಹೂರ್ತ ಕೇಳುವ ಪುರೋಹಿತ. ತಡೀರಿ, ಎಂತದ್ದು? ನಾನು ನಿಮ್ಮ ಹೆಂಡತಿ ಹತ್ರ ಇದ್ದೇನೆ ಅಂತ ನೆನಪಿತ್ತ ನಿಮ್ಗೆ? ಅದಕ್ಕೆ ಅಲ್ವ ಬಂದದ್ದು? ಹೌದಾ? ಹೌದು. ನೀನು ಬೇಸರ ಮಾಡೋದಿಲ್ಲ ಅಂತ ಆದ್ರೆ ಪ್ರಾಮಾಣಿಕವಾಗಿ ಹೇಳ್ತೇನೆ, ನನಗೆ ನೆನಪಿರ್ಲಿಲ್ಲ, ನಾರದರು ನೆನಪು ಮಾಡಿದ್ದು ನನ್ನಲ್ಲಿ ಹೇಳ್ಬೇಕು ಅಂತ. ಹೌದು ಅಲ್ಲ, ಹೌದು. ನಾನು ಸಂದಿಗ್ಧದಲ್ಲಿ ಸಿಲುಕಿದೆ. ಯಾಕೆ ಇದಕ್ಕೆ ಒಪ್ಪಲಿಕ್ಕೆ ಆಗುವುದಿಲ್ಲ. ಇಲ್ಲಿಯವರೆಗೆ ನಾನು ಹೇಳಿದ್ದನ್ನು ಒಂದನ್ನು ಆಗುವುದಿಲ್ಲ ಅಂತ ಹೇಳಿದವಳಲ್ಲ, ಆಗದೇ ಇದ್ದದ್ದನ್ನು ಕೂಡ ಮಾಡಿ ತೋರಿಸಿದವಳು ಅಲ್ವಾ? ಈ ಹೊತ್ತು ಯಾಕೆ ಹೀಗೆ ಹೇಳಿದೆ? ಪರ್ವತ ಮುನಿಗಳು ಬಂದ್ರ ಇಲ್ಲಿಗೆ. ಹೌದು, ಅವರು ಇದನ್ನೇ ಹೇಳಿದ್ದು. ನಾರದರಿಗೆ ಕೊಡುವ ಅಂತಲ ಅಲ್ಲ, ಮತ್ತೆ ಬೇರೆ ಆಲೋಚನೆ ಮಾಡಬೇಡಿ, ವರಾನ್ವೇಷಣೆಯ ಅವಶ್ಯಕತೆ ಇಲ್ಲ, ನಾನೇ ವರನಾಗಿ ಬಂದಿದ್ದೇನೆ, ನಿಮ್ಮ ಮಗಳನ್ನು ಕೊಡಬೇಕು ಅಂತ. ನನಗೊಮ್ಮೆ ಆಶ್ಚರ್ಯವಾಯಿತು. ನೀನು ಹೇಳಿರ್ಬೋದು, ನಾನು ಹೇಳಲಿಕ್ಕೆ ಆಗೋದಿಲ್ಲ, ಗಂಡನಲ್ಲಿ ಕೇಳಿ ಹೇಳ್ತೇನೆ ಅಂತ. ಯಾಕೆ?
ಮತ್ತೆ ನಾನೆಂತದ್ದು ಗಂಡ ಇಲ್ವ ಇಲ್ಲಿ? ಹೌದು ಹೌದು, ನೀನು ಕೇಳಿ ಹೇಳ್ತೇನೆ ಅಂತ ಹೇಳಿರ್ಬೋದು. ನೀನು ನನ್ನನ್ನು ಅನುವರ್ತಿಸಿಕೊಂಡು ನನ್ನ ನೆರಳಿನಾಗೆ ಹೋಗುದಲ್ವಾ? ಹೌದು ಹೌದು. ಆದ್ರೂ ಈ ಪ್ರಕರಣದಲ್ಲಿ ಮಾತ್ರ ನಾನು ಅವರಿಗೆ ಸಮ್ಮತಿಸಿ ಆಯ್ತು. ಯಾರಿಗೆ? ಪರ್ವತರಿಗೆ. ಸ್ವಾಮಿ, ನಿಮ್ಮಂತಹ ಪುಣ್ಯ ಪುರುಷರು ನನ್ನ ಮಗಳ ಕೈ ಹಿಡಿತೀರಿ ಅಂತ ಆದ್ರೆ ನಮ್ಮ ಮನೆತನವೇ ಉದ್ಧಾರ ಆದ ಹಾಗೆ ಖಂಡಿತ ಕೊಡುವ, ನಿಮಗೇ ಕೊಡುವುದು ಅಂತ ಹೇಳಿಬಿಟ್ಟೆ. ಅದಕ್ಕೆ ಹೇಳುದು ಹೆಂಡತಿಗೆ ಲೆಕ್ಕಕ್ಕಿಂತ ಹೆಚ್ಚು ಅಧಿಕಾರ ಕೊಡಬಾರ್ದು ಅಂತ. ನಾನು ಎಂತದ್ದು ಮಾವಿನ ಮರದ ಕಾಂಡದ ಮೇಲೆ ಕುಳಿತುಕೊಂಡ ಮಂಗನ ಇವ? ಅಲ್ಲ, ಮಗಳನ್ನು ಕೊಡ್ತೇನೆ ಅಂತ ಹೇಳುವಾಗ ನೀನು ಮಾತು ಕೊಡುವಾಗ ಪುಣ್ಯ ಶರೀರಿಗಳಾಗ್ಲಿ ಯಾವ ಶರೀರಿಗಳಾಗ್ಲಿ ನನ್ನಲ್ಲಿ ಒಂದು ಮಾತು ಕೇಳಬೇಡ. ನಾನು ಗೊಂಬೆ ಅಲ್ಲಿ ಕುಳಿತುಕೊಂಡದ್ದು. ಸ್ವಾಮಿ ನೋಡಿ, ಪ್ರಾತಃ ಕಾಲದಲ್ಲಿ ಸೂರ್ಯನಿಗೆ ಅಭಿಮುಖವಾಗಿ ನೀವು ನಿಂತುಕೊಳ್ಳಿ. ಆವಾಗ ನಿಮ್ಮ ಸಂಸಾರವನ್ನು ಹಾಳು ಮಾಡಿಬಿಟ್ರಲ್ಲ. ನಾವು ಎಷ್ಟು ಚಂದದಲ್ಲಿದ್ದೆವು. ಈ ಮಹಾರಾಣಿಯವರೇ, ಇದಕ್ಕೆ ನೀವೇ ಯಾಕೆ ಚರ್ಚೆ ಮಾಡಿ? ಮತ್ತೆ ಪರಿಹಾರ ಇಲ್ಲಲ್ಲ? ಚರ್ಚೆ ಬೇಡ, ಪರಿಹಾರ ಉಂಟು. ಪರಿಹಾರ ಉಂಟು. ನಾಳೆ ನಡೆಯ ಸ್ವಯಂವರ ನೀಲೆಯುಂದಿರೆಯರಾಯ ಪಾಲಿಕೆಗೆ ನಾವೆಚ್ಚಿಗೆ ಒಪ್ಪಗೆ ಮಾಲೆ ಇಕ್ಕಿರಲಿಲ್ಲ ಜಗಳವಿ ವಿಜಾಲ ಮನೆಗೆ ಹೆಣ್ಣೆನ್ನ ತುಳಿಸಿ ಕುಲಮ ಉಳಿ ಬರುವುದು ತಮ್ಮ ದಿರಿರಾಯ ನಾಳೆಗೆ ಅಡೆಯ ಬಯ್ಯ ಈಗ ಅಯ್ಯೋ, ಏನ್ ಮಾಡುದು? ನೀವು ಭಾಷೆ ಕೊಟ್ಟ ನಾರದರಿಗೆ ಕೊಡುವುದಾ? ಅವರು ಹೇಳಿದ ನನಗೆ ಕೊಡುವುದಾ? ಯಾರಿಗೆ ಕೊಟ್ಟರು ಮಾತು ತಪ್ಪಿದ ಹಾಗಾಗುತ್ತದಲ್ವಾ? ಸೂರ್ಯವಂಶದ ಸೊಸೆ ಅವಳು, ಸೂರ್ಯವಂಶದ ಮನೆ ಮಗ ನಾನು. ಅಯ್ಯೋ, ಎಂತದ್ದು! ಒಂದು ಉಪಾಯ ಮಾಡುವ. ಆಯ ತಪ್ಪಿದಾಗ ಉಪಾಯ ಅವಲಂಬಿಸು. ಅದು ಕೂಡ ಯಾವುದು? ಒಳ್ಳೆ ಉಪಾಯ ಅಲ್ವಾ? ಸುಲಭೋಪಾಯ. ಸುಲಭ ಉಪಾಯ. ಪರಿಹಾರ ಇಲ್ಲದ ಸಮಸ್ಯೆ ಹುಟ್ಟಿಕೊಂಡದ್ದುಂಟು. ಅಲ್ಲ, ಹೌದು ಸ್ವಾಮಿ. ಎಂತಹ ಸಮಸ್ಯೆ ಬರಲಿ, ಇವರಿಬ್ಬರು ಒಟ್ಟಾದ್ರು ಅಂತಾದರೆ ಅದಕ್ಕೆ ಪರಿಹಾರ ಸಿಕ್ಕೇ ಬಹುಶಃ ಹೀಗಿರ್ಬೇಕು. ಇಬ್ಬರು ಮದುವೆ ಆಗುದಿಲ್ಲ ಅಂತ ಯೋಚನೆ ಮಾಡಿರ್ಬೇಕು. ಆಗಬೇಕು ಅಂತ ಒಂದು ಸಲ ಯೋಚನೆ ಮಾಡಿದ್ರೆ ಅದು ಆಗುದಿಲ್ಲ ಅಂತ ಹೇಳಿ ಆಗುತ್ತದೆ. ಅಯ್ಯೋ ದೇವರು, ಇಬ್ಬರು ಮದುವೆ ಆಗುವ ಆಲೋಚನೆಯಲ್ಲಿದ್ದಾರೆ. ಬದಲಾವಣೆ ಇಲ್ಲ, ಅದರಲ್ಲಿ ಬದಲಾವಣೆ ಇಲ್ಲ. ಎಂತದೆ ಇಬ್ಬರು ಒಬ್ಬಳನ್ನು ಮದುವೆ ಆಗಲಿಕ್ಕೆ ಆಗ್ತದ? ಅದೆಲ್ಲ ಅಲ್ಲ, ನಾವು ಅವರು ಹೇಳು ಹೋಗದಲ್ಲಿ ನನಗೆ ಇಬ್ಬರು ಆಲೋಚನೆ ಮಾಡಿದ್ದಾರೆ ಆಗಬೇಕು. ಅದೆಲ್ಲ ಪರಿಹಾರ. ಮತ್ತೆ ನಾಳೆಯ ದಿನ ಹಾ ನಿಮ್ಮ ಮಗಳಿಗೆ ಹಾ ಸ್ವಯಂವರ ಪದ್ಧತಿ ಅಂತ ತೀರ್ಮಾನ ಮಾಡಿ. ಸ್ವಾಮಿ, ಸ್ವಯಂವರ. ಸ್ವಯಂವರ ಅಂದ್ರೆ ಸ್ವಯಂವರ ನನ್ನ ಆರಿಸಿಕೊಳ್ಳು. ಸ್ವಯಂ ಅವಳೇ ವರನನ್ನು ಆರಿಸಿಕೊಳ್ಳುವುದು. ಹೌದು, ಅದಕ್ಕೆ ಸ್ವಯಂವರ. ಸ್ವಯಂವರ ಇದು ಸ್ವಯಂವರ ಅಂದ್ರೆ ಅವಳಿಗೆ ಬೇಕಾದವರನ್ನು ಅವಳು ಪರಿಶೀಲನೆ ಅವಾಗ ನಿಮ್ಮೊಳಗೆ ಜಗಳ ಇಲ್ಲ. ನಿಮಗೂ ಸಮಸ್ಯೆ ತಪ್ಪು. ನೀವು ಮತ್ತೆ ಜಗಳ ಮಾಡಿಕೊಳ್ಳಿಕ್ಕೆ ಇಲ್ಲ, ನಾವು ಮಾತು ತಪ್ಪಿದ ಹಾಗೂ ಆಗುದಿಲ್ಲ. ಆಗುದಿಲ್ಲ. ಈಗ ನೀವು ಇಬ್ಬರೇ ಸಾಕಾಗುದಿಲ್ಲ. ಸಾಕಾಗುದಿಲ್ಲ. ನೀವು ರಾಜಕುಮಾರರನ್ನು ಕಳಿಸ್ರಿ. ರಾಜಕುಮಾರರನ್ನೆಲ್ಲ ತರ್ರಿ. ನೋಡಿ, ಅವರ ಧೈರ್ಯ ನೋಡಿ. ಧೈರ್ಯ. ರಾಜಕುಮಾರರು ಬಂದರೂ ಕೂಡ ನಮಗೆ ಮಾಲೆ ಹಾಕ್ತಾಳೆ ಎನ್ನುವ ವಿಶ್ವಾಸದಲ್ಲಿ ವಿಶ್ವಾಸ. ಅವರ ವರ್ಚಸ್ಸು, ಓಜಸ್ಸು, ತೇಜಸ್ಸು, ಗಾಂಭೀರ್ಯ, ಔದಾರ್ಯ ಯಾವ ರಾಜಕುಮಾರರು ಬಂದ್ರು ಇದಕ್ಕೆ ಸರಿ ಬರಲಿಲ್ಲ. ಇಂಥದ್ದು ಎಲ್ಲಿಯೂ ಸಿಗ್ಲಿಕ್ಕೂ ಇಲ್ಲ. ಹಾಗಾಗಿ ನಾನೊಂದ್ಸಲ ಹೀಗೆ ನಿಂತ್ರೆ ನಾಳೆ ನನಗೆ ನಿಮಗೆ ತ್ರಿಷೆ ಇಲ್ಲ, ಜರ್ರೆ ಇಲ್ಲ, ನೋವಿಲ್ಲ. ಉಳಿದವರು ಅಷ್ಟು ಹೊತ್ತು ನಿಂತರೆ ನಾಳೆ ಸ್ವಯಂವರ ಮಂಟಪದಲ್ಲಿ ನಿಲ್ಲುವಾಗ ಸೊಂಟ ನೋವಾಗ್ತದೆ. ನಮ್ಗೆ ಆಗುವುದಿಲ್ಲ. ಎಷ್ಟು ಮೀನುಗಳೇ ಇರಲಿ, ತಿಮಿಂಗಿಲವನ್ನು ಕಂಡ ಮೇಲೆ ಉಳಿದವರ ದೃಷ್ಟಿ ಮರಿಮೀನಿನ ಹತ್ತಿರ ಹೋಗ್ತದ? ಅದಿಲ್ಲ, ಅದಿಲ್ಲ, ಅದಿಲ್ಲ. ನೋಡಿ, ಸಂಚಾರಿಗಳ ಮಾತು. ಹೌದೌದು, ಸಮುದ್ರಕ್ಕೆ ಹೋಗಿದ್ದಾರೆ ಅಂತ ಕಾಣ್ತದೆ. ಅವ್ರು ಹೋಗದಿದ್ದ ಸ್ಥಳ ಸ್ಥಳವೇ ಇಲ್ಲ. ಹೌದು, ಹೌದು, ಅವರೇ ಸಮುದ್ರ. ಅವರೇ ತೀರ್ಮಾನ ಜ್ಞಾನ ಮಾಡಿ ಸಮುದ್ರ. ಮುಹೂರ್ತಕ್ಕೆ ನಾವು ಅಲ್ಲಿರ್ತೇವೆ. ಹೌದು ಸ್ವಾಮಿ, ಬಹುದೊಡ್ಡ ಬೆಟ್ಟದಂತಹ ಒಂದು ಸಮಸ್ಯೆ ಏನು ಅಲ್ಲ, ಎಷ್ಟು ಸುಲಭದಲ್ಲಿ ಬಗೆಹರಿಸಲು. ಉಗುರಿನಿಂದ ಬಗೆಹರಿಸಿ. ಅದಕ್ಕೆ ಅಲ್ವಾ ಜ್ಞಾನಿಗಳು ಅಂತ ಹೇಳೋದು. ಹೌದು. ನಾನು ಬಹುಶಃ ಹೇಳಿದ್ದು ವೈರಾಗ್ಯದಲ್ಲಿ ಮಾತ್ರ ಅವರಿಗೆ ಉಪದೇಶ ಮಾಡ್ಲಿಕ್ಕೆ ಆಗುದು ಅಂತ. ಮದುವೆ ವಿಷಯದಲ್ಲಿ ಉಪದೇಶ ಮಾಡುತ್ತೆ. ಆಯ್ತು, ವ್ಯವಸ್ಥೆ ಮಾಡಿ. ನೋಡ್ರಿ. ವ್ಯವಸ್ಥೆ ಮಾಡಿ. ನಾಳೆ ದಿವಸ ನಾಳೆ. ನಾವು ಬಿಡಾರದಲ್ಲಿ ಇರ್ತೇವೆ. ನಾವಿನ್ನು ಸಮಸ್ಯೆ ಎಲ್ಲ ಪರಿಹಾರ ಆಯಿತು. ಸ್ವಯಂವರಕ್ಕೆ ವ್ಯವಸ್ಥೆ ಆಗಬೇಕು. ನಾಳೆ ಆಗಬೇಕು ಅಂತ ಹೇಳಿದ್ದಾರೆ. ಎಲ್ಲರನ್ನು ಸೇರಿಸಿ ಬಿಡುವ ಸಿದ್ಧತೆ ಮಾಡೋಣ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.